ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂಚೋಣ ಮಂತೆಲ್ಲ ತುಲೆ ಯಾನೇನು ಒಂಜಿ ಔಟ್ ಸೈಡ್ಗೆ ಹೋಗುತ್ತೆ ಅಲ್ಪದಲ್ಲೇ ರೋಡ್ ಸೈಡ್ ಪೂರ ಸೈಡ್ ತುಲೆ ಕೆಲ ವಾಚ್ ಬುಕ್ಕ ಇಯರ್ ಫೋನ್ಸ್ ಪೂರ ಬಿಸ್ನೆಸ್ ಮಂತದಲ್ಲೇ ಮುಳುಗಲೆ ಕೊಂಡ ಪಂಜನಾಗಲೇ ರೋಡ್ ಸೈಡ್ ಗಾಡಿನ ಪೂರ ಉಂಟಾಗಿರುತ್ತಲೆ ಮುಗಿರ್ತದೆ अखंड केन का ये किधर से लेके आता हो मैडम? मुंबई से लाता. मुंबई से लेके आता हो. हाँ. कितना रेट कितना है इसको? ये 300 का, ये 800, ये 600, ये 500. ಇದಕ್ಕೆ 300 ರೂಪಾಯಿ ಮುಕ್ಕ 500 ರೂಪಾಯಿ ಪೂರ ತಿಂಗಳು ಆ ಕಡೆ ಮುಲ್ಪಲ್ ಒಳ್ಳೆ ರೀ ಮೂಲ ಅವೇ ರೀತಿಯ ಬಿಸ್ನೆಸ್ ಮಾಡ್ತಿದ್ದಾರೆ ಮುಖತಲ್ಲೇ ಅಲ್ಲಿ ಆ ಸೈಡ್ ಇರ್ತಾರೆ ಪಂಜನಾಗ್ಲಿ ರೋಡ್ ಸೈಡ್ ಈ ರೀತಿ ಗಾಡಿ ಬರ ಬರ್ಕೊಂಡು ಇನ್ನು ತೂದು ಕೆಲ ಸೈಡ್ ನಿಂತಾರೆ 300 ರೂಪಾಯಿಗೆ 400 ರೂಪಾಯಿ ಕೊಡ್ತಾರೆ. ಸೊ ಮುಂಬೈ ಇದು ಕೊಂಡೋಡಂಚಿನ ಇಂದು ಪ್ರಾಡಕ್ಟ್ कितना है इसको? एस्टोमा ये बड़ा 1000 रुपये दे रहा. रोड साइड पूरा ಈ ರೀತಿ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. क्या करेंगे? ಎಷ್ಟು ಮೇಲೆ ಎಲ್ಲಿಂದ ತರ್ತೀರಾ ನೀವು? कितना देगा? नहीं मैं ಅಮ್ಮಿ ಇವರೆಲ್ಲ ಎಲ್ಲ ಟ್ರಾನ್ಸ್ಪೋರ್ಟ್ ಆಗ್ತಾರೆ ದೂರಿಂದ ಕಡೆಯಿಂದ ಗೊತ್ತಾ ಹೋಟೆಲಲ್ಲಿ ಆ ಥರ ಒಬ್ಬೊಬ್ಬರು ಸಭಾ ಇಷ್ಟಿಷ್ಟು ಎತ್ಕೊಂಬಂದು ಕೊಡ್ತಾರೆ. ಇಷ್ಟು ಮಾಡ್ಕೊಳೋದು. ಹೌದಾ? ನಾವು ಅದೇ ವಿಡಿಯೋ ಎಲ್ಲ ಮಾಡ್ತೇವೆ ಯೂಟ್ಯೂಬರು ಅದಕ್ಕೋಸ್ಕರ. कौन सा लिया? वही लिया.